ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಮುಖ್ಯಾಂಶಲು. ವಾಮದ ಪದವುಡು ದಕ್ಷಿಣ ಕನ್ನಡ ಜಿಲ್ಲೆದ ಕಡೀರ್ದ ಆಕ್ಸಿಜನ್ ಉತ್ಪತ್ತಿ ಘಟಕ ಉದಿಪನ ನಿಮಿಷಗೂ 46 ಲೀಟರ್ ಆಕ್ಸಿಜನ್ ಉತ್ಪತ್ತಿ ಸಾಮರ್ಥ್ಯ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಕಾರ್ಲದ ಕಲ್ಯ ಗ್ರಾಮಡು ಉನಿಯರೆ ನುಪ್ಪುಕೆನ್ನ ಅಪ್ಪೆಗು ಹಾಕದ ಪಿದೈಪಾಡ್ ನಮಗೆ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ತಡೆಪಿನ ಇಂಜೆಕ್ಷನ್ ದ 2ನೇ ಡೋಸ್ ಕೊರಿಯರೆ ಐತಾರ ಸುರು. ಗೂಗಲ್ ಮೀಟ್ ಕಾರ್ಯಕ್ರಮ ಟು ಮಾಹಿತಿ ಕೊರೋನಾ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ಬಿ. ರಾಜೇಂದ್ರ. ಕೆ.ಎಸ್. ರಾವ್ ಮಾರ್ಗದ ಕ್ಲಾಸಿಕ್ ಆರ್ಕಿಡ್ ಕೈತಲು ಅವೈಜ್ಞಾನಿಕ ಫ್ಲಾಟ್ ಕಟ್ವಣದ ಬರೆಗೋಡೆ ಮಗರ್ದು ನಮ್ಮ ಕುಡ್ಲಾ ಚಾನೆಲ್ದ 4 ಟಿಟಿ ಗಾಡಿಲು ಜಖಂ, ಲಕ್ಷಗಟ್ಟಲೆ ಪಣವು ನಷ್ಟ. ವಾರ್ತೆದ ವಿವರ. ವಾಮದ ಪದವದ ದಕ್ಷಿಣ ಕನ್ನಡ ಜಿಲ್ಲೆದ ಕಡೀರ್ದ ಆಕ್ಸಿಜನ್ ಉತ್ಪತ್ತಿ ಮಲ್ಪನ ಘಟಕಡು ನಿಮಿಷಗೂ 46 ಲೀಟರ್ ಆಕ್ಸಿಜನ್ ಉತ್ಪತ್ತಿ ಸಾಮರ್ಥ್ಯ ಉಂಡು. ಜಿಲ್ಲೆದ ಬೇತೆ ಬೇತೆ ಕಡೆಟ್ಲ ಹಂತವಾದ ಆಕ್ಸಿಜನ್ ಘಟಕ ತಾಪನೆ ಆಯ್ರೆ ಉಂಡು ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂತೆರ. ಬಂಟ್ವಾಳ ತಾಲೂಕು ವಾಮದ ಪದವದ ಸಮುದಾಯ ಆರೋಗ್ಯ ಕೇಂದ್ರದ ಅಂಗನಡು 6 ಜಿಲ್ಲೆದ ಕಡೀರ್ದ ಆಕ್ಸಿಜನ್ ಘಟಕ ಉದಿಪನ ಮಲ್ತದು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲೆದ ಕಡೀರ್ದ ಆಕ್ಸಿಜನ್ ಉತ್ಪತ್ತಿ ಮಲ್ಪನ ಘಟಕ ಬಂಟ್ವಾಳ ವಾಮದ ಪದವು ಸಮುದಾಯ ಆರೋಗ್ಯ ಕೇಂದ್ರದ ಅಂಗನಡು ಉದಿಪನ ಆಂಡ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ಸಿಜನ್ ಘಟಕ ಉದಿಪನ ಮಲ್ತೆರ. ಶ್ರೀನಿವಾಸ ಪೂಜಾರಿ ಪಾತಿರ್ದು ಜಿಲ್ಲೆಡು ಕೊರೋನಾ ಬಿದೆ ಮುತ್ತಾಯರೆ ಹೊಂದೊಂದು ಆಕ್ಸಿಜನ್ ಕೊರತೆನು ದೂರ ಮಲ್ಪರೆಗಾದು ತಾಪನೆ ಆಯ್ನ ಸುರೂತ ಆಕ್ಸಿಜನ್ ಘಟಕ ಒಂದು. ಈ ಬಗೆಟ್ಟು ಪುಣೆಗಿನ ಸಂಸದರು ನಳಿನ್ ಕುಮಾರ್ ಕಟೀಲ್, ಶಾಸಕರು ರಾಜೇಶ್ ನಾಯಕ್, ಅಧಿಕಾರಿ ವೃಂದದ ಕ್ಲೆಗ್ ಪುಗಾರ್ವೆ. ಈ ಘಟಕಡು ನಿಮಿಷಗೂ 46 ಲೀಟರ್ ಆಕ್ಸಿಜನ್ ಉತ್ಪತ್ತಿ ಸಾಮರ್ಥ್ಯ ಇದ್ದದು. ಜಿಲ್ಲೆದ ಬೇತೆ ಬೇತೆ ಕಡಿಟ್ಲ ಹಂತವಾದ ಆಕ್ಸಿಜನ್ ಘಟಕ ತಾಪನೆ ಆಯ್ರೆ ಉಂಡು ಎಂದು ಆರ್ಪಂಡೆರ. ಇವತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವಾಮದ ಪದವಿನ ಸಮುದಾಯ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕವೊಂದನ್ನು ಬಿಡುಗಡೆ ಮಾಡಲಿಕ್ಕೆ ನಮಗೆ ಅವಕಾಶಗಳಾಯಿತು. ಮಾನ್ಯ ಸಂಸದರ ಪ್ರಸ್ತಾಪನೆ ಮೇರೆಗೆ ಮತ್ತು ಸರ್ಕಾರದ ವತಿಯಿಂದ ನಮಗೆ ಆಕ್ಸಿಜನ್ ಘಟಕ ಮಂಜೂರಾಗಿತ್ತು. 1 ನಿಮಿಷಕ್ಕೆ ಸುಮಾರು 46 ಲೀಟರ್ಗಳಷ್ಟು ಆಕ್ಸಿಜನ್ ಉತ್ಪಾದನೆ ಆಗುವ ಈ ಘಟಕ ಆರಂಭ ಆದ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಸಮುದಾಯ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಕೋವಿಡ್ ಪೇಷಂಟ್ಗಳಿಗೆ, ಇನ್ನಿತರ ರೋಗಿಗಳಿಗೆ ಸ್ವತಂತ್ರವಾಗಿ ಆಕ್ಸಿಜನ್ ಪೂರೈಕೆ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ. ಬೇರೆ ಯಾವುದೇ ಏಜೆನ್ಸಿಯನ್ನು ಹುಡುಕಬೇಕಾಗಿಲ್ಲ. ಈ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಶಾಸಕರಾಗಿರುವಂಥ ರಾಜೇಶ್ ನಾಯ್ಕರು ಅವಿಶ್ರಾಂತವಾಗಿ ಶ್ರಮಿಸಿದ್ದಾರೆ. ಇದನ್ನು ಮಂಜೂರು ಮಾಡಲಿಕ್ಕೆ ನಮ್ಮ ಸಂಸದ ನಳಿನ್ ಕುಮಾರ್ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅತ್ಯಂತ ವ್ಯವಸ್ಥಿತವಾಗಿ ಕೋವಿಡ್ ಪೇಷಂಟು ಸೇರಿದಂತೆ ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಜಿಲ್ಲೆಯಲ್ಲಿರುವಂಥ ಎಲ್ಲ ಆಕ್ಸಿಜನ್ ಘಟಕಗಳನ್ನು ಬಹುಬೇಗ ಪೂರ್ಣಗೊಳಿಸಿ ಆಕ್ಸಿಜನ್ ಕೊರತೆಯನ್ನು ನೀಗಿಸುವಂತ ನಮ್ಮ ಜಿಲ್ಲಾಡಳಿತ ಹೆಜ್ಜೆ ಆಗ್ತಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಎಸಿ ಮದನ್ ಮೋಹನ್, ಕ್ಯೋನಿಕ್ಸ್ ದ ಗುರುಕಾರ್ಯರ ಹರಿಕೃಷ್ಣ ಬಂಟ್ವಾಳ, ಜಿಲ್ಲಾ ಪಂಚಾಯತ್ ಸದಸ್ಯರು ತುಂಗಪ್ಪ ಬಂಗೇರ ಪಾಲ್ಗೊಂಡಿರ. ಕುಡ್ಲಾ ಪೇಂಟದ ಪ್ರಭಾತ್ ಟಾಕೀಸ್ ದ ಎದುರು ಕ್ಲಾಸಿಕ್ ಆರ್ಕಿಡ್ ಕಟ್ವಣ ಕೈತಲು ಅವೈಜ್ಞಾನಿಕವಾದ ಕಟ್ಟೊಂದುಪ್ಪುನ ಮಾಮಲ್ಲ ಫ್ಲಾಟ್ ದ ಬರೆಗೋಡೆ ಶನಿವಾರ ಪುಲ್ಯಕಾಂಡೆ ಮಗರ್ದು ನಮ್ಮ ಕುಡ್ಲಾ ಟಿವಿ ಚಾನೆಲ್ದ 4 ಟಿಟಿ ಗಾಡಿಲು ಇಡೀ ಜಖಮಾದು ಭಾರಿ ನಷ್ಟ ಉಂಡಾತಂಡ. ಬಂದರ್ ಪೊಲೀಸ್ ಸ್ಟೇಷನ್ ದೂರು ಕೊರ್ದಿತ್ತದು. ಅಗ್ನಿಶಾಮಕ ದಳ ತಕಲು ಜಖಮಾಯಿನ ಗಾಡಿಲೆನ್ನು ದೆಪ್ಪಾಯಿರು. ಶನಿವಾರ ಮೇಯರ್ ಪ್ರೇಮಾನಂದ ಶೆಟ್ಟಿ ಜಾಗೆಗೆ ಭೇಟಿ ಕೊರ್ದು ಸಂಗತಿ ತೆರೆಯೊಂಡಿರು. ಕರಿನ ರಡ್ಡದಿ ನೋಡ್ದು ಭಾರಿ ಬರ್ಸ ಬರೊಂದಿತ್ತದು. ಕುಡ್ಲದ ಬೇತೆ ಬೇತೆ ಕಡಿಟ್ಟು ಭಾರಿ ನಷ್ಟ ಆತನ. ಕುಡ್ಲದ ಪ್ರಭಾ ಟಾಕೀಸ್ ದ ಎದುರು ಕ್ಲಾಸಿಕ್ ಆರ್ಕಿಡ್ ಕೈತಲು ಅವೈಜ್ಞಾನಿಕವಾದ ಕಟ್ಟೊಂದು ಪುನಃ ಮಾಮಲ್ಲ ಫ್ಲಾಟ್ ದ ಗೋಡೆ ಶನಿವಾರ ಪುಲ್ಯಕಾಂಡೆ ಬಿಚ್ಚಿದು ತಿರ್ತಮೇಕ ಬೂರ್ದು ಅವಳು ಉಂಟಾದಿತ್ತಿನ ಗಾಡಿಲೆಗ್ ಭಾರಿ ಜಖಮಾತಂಡ. ನಮ್ಮ ಕುಡ್ಲಾ ಟಿವಿ ಚಾನೆಲ್ ಸಂಸ್ಥೆಗೂ ಸೇರ್ದಿನ 4 ಟಿಟಿ ಗಾಡಿ ಇಡೀ ಜಖಮಾತಂಡ. ಈ ಗಾಡಿಲಿನ ಉಲಾಯಿ ಸೀದಾ ಪ್ರದರ್ಶನ ಗುಪ್ಪುನ ಮಾಮಲ್ಲ ಎಲ್ಇಡಿ ಟಿವಿಲು ಕಂಪ್ಯೂಟರ್, ಲ್ಯಾಪ್ಟಾಪ್ ಬೊಕ್ಕ ಬೇತೆ ಎಲೆಕ್ಟ್ರಾನಿಕ್ ಸಾಧನಗಳು ಇತ್ತದು. ಅವು ಮಾತ ಲಗಾಡಿ ಪೋತಂಡ. ಲಕ್ಷಗಟ್ಲೆ ಕಾಸು ನಷ್ಟ ಆತಂಡ. ಈ ಕಟ್ವಣ ಅವೈಜ್ಞಾನಿಕ
ತಡೆಪುಗೋಡೆದ ಕೆಲಸ ಸರಿಯಾದಿಜ್ಜಿಂದು ಈ ದುಂಬೆ ಸುತ್ತಮುತ್ತದಕ್ಲು ಪ್ರತಿಭಟನೆ ಮಲ್ತದು ದೂರು ಕೊಡ್ದಿತ್ತೇರ ಸರಿಯಾದ ನೀರು ಪರಿತು ಪೋಯರೆ ಚರಂಡಿ ಮಲ್ತ ಕೊಡ್ತಿಜೇರ ಅಂಚಾದ ಈ ದುಂಬುಲ ಪಾಕ ಸರ್ತಿ ನೀರು ಉಂಟದು ತೀರ್ಥ ಭಾಗದ ಫ್ಲಾಟ್ಲಿಗ್ ಪೊಗ್ಗುತುಂಡೋ ಇತ್ತೆ ಬರೆಗೋಡನೆ ಮಗರ್ದು ಭಾರಿ ನಷ್ಟ ಆತಂಡ ಈ ಬಗೆಟ್ಟು ಬಂದರ್ ಸ್ಟೇಷನ್ಗೂ ದೂರು ಕೊಡ್ತುಂಡೋ ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಜಕ್ಕಮಾಯಿನ ಗಾಡಿಲಿನ ದೆಪ್ಪಾಯಿರೋ ಕುಡ್ಲಾ ಮಹಾನಗರ ಪಾಲಿಕೆದ ಮೇಯರ್ ಪ್ರೇಮಾನಂದ ಶೆಟ್ಟಿ ಬೊಕ್ಕ ಅಧಿಕಾರಿಲು ಸ್ಥಾಯಿ ಸಮಿತಿ ದಕ್ಕಲು ಭೇಟಿ ಕೊರ್ದು ಬರೆಗೋಡೆ ಮಗರ್ನ ಬೊಕ್ಕ ಕಷ್ಟ ನಷ್ಟದ ಬಗೆಟ್ಟು ಪಿಂದೊಂಡೆರ ನೀರು ಪೂರ ಇಂಚಿ ಕೋರ್ತಾರೆ ಈ ರಡ್ಡ ಪೈಪ್ ಹೋಗ್ತೇವೆ ಅವಲೈತೆ ಕೊಡ್ತೆ ಆ ಮೌಳಿ ಮುಟ್ಟ ಕನೆಕ್ಷನ್ ಮಾಡ್ತಿರ್ತೀವಿ ಮೌಳಿ ಕನೆಕ್ಷನ್ ಈಗ ಫುಲ್ ಮುಟ್ಟ ಒಂದು ವರ್ಕ್ ಮಾಡಿ ಧರ್ಮಗು ಇಂಜೆಕ್ಷನ್ ಕೊರಿಯರೆ ಸರ್ಕಾರ ದುಂಬು ಪಿರ ತೂವೊಂದುಂಡು ಲಸಿಕೆ ತಿಕ್ಕಂದಿ ನೆಡ್ದಾವ್ರ ಎಂಕ್ಲೆನಕಲು ತೀರ್ದಿರಂದು ಪನ್ಪುನ ಜನ ಹೆಚ್ಚೊಂದುಂಡು ಜನ ಸೈಪುನೆಟ್ಟು ಬಿಜೆಪಿಯ ಸೀದಾ ಜವಾಬ್ದಾರಿಯಿಂದ ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜಾ ದೂರ್ದೇರ ಆರು ಶನಿವಾರ ಕುಡ್ಲಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರ ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಶನಿವಾರ ಕುಡ್ಲಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ದೇಶಡು ಕೊರೋನಾ ಕಮ್ಮಿ ಆವೊಂದುಂಡು ಸರ್ಕಾರ ಪನ್ನೊಂದುಂಡು ಆಂಡ ಧರ್ಮಗು ಇಂಜೆಕ್ಷನ್ ಕೊರಿಯರೆ ದುಂಬು ಪಿರ ತೂವೊಂದುಂಡು ಲಸಿಕೆ ತಿಕ್ಕಂದಿ ನೀಡಿದವರ ಎಂಕ್ಲೆನಕ್ಲು ತೀರ್ದಿರಂದು ಪನ್ಪುನ ಜನ ಹೆಚ್ಚೊಂದುಂಡು ಲಸಿಕೆ ತೆತ್ತೊನ್ನಕ್ಲು ಏರ್ಲಾ ಸೈಪುಜಿರಂದು ಅಧ್ಯಯನ ವರದಿ ಪಂತಡ ಅಪಗ ಇತ್ತ ಲಸಿಕೆ ತಿಕ್ಕಂದೆ ಸೈತಂಡ ಐಕ ಏರು ಜವಾಬ್ದಾರಿಯಿಂದ ಅರಿಕೆಂಡಿರ ಜನ ಸೈಪುನೇಕ್ ಬಿಜೆಪಿಯೇ ಸೀದಾ ಜವಾಬ್ದಾರಿ ಬಿಜೆಪಿದ ಗುರ್ಕಾರೆವರಿ ಬಿಜೆಪಿಗೂ ಕಾಂಗ್ರೆಸ್ ಸರ್ಟಿಫಿಕೇಟ್ ಅಗತ್ಯ ಇಜ್ಜಿಂದ ಪಂತೆರ ಒಂದು ಈ ಶತಮಾನದ ತಮಾಷೆ ಎಂದು ಕೋಂಗಿ ಮಲ್ತಿನ ಐವನ್ ಡಿಸೋಜಾ ಅವು ಸರಿ ಜನಕ್ಲೆ ನಿಕ್ಲೆಗ ವೀಸಾ ಕೊರ್ಪೆರ ಅಂದು ಕೋಂಗಿ ಮಲ್ತೆರ ಬಿಜೆಪಿ ದುಂಬಾಳ್ತದ ಸರ್ಕಾರಗೂ ಆಡಳಿತ ಮಲ್ಪರೆ ಗೊತ್ತಿಜ್ಜಿ ಕಾಂಗ್ರೆಸ್ ಒಟ್ಟಾದ ಕೆಲಸ ಮಲ್ತಂಡ ಜೈಲಗ ಕಡಪುಡಿಯರೆ ದುಂಬು ಬರ್ಪೆರ ಪ್ಯಾಕೇಜ್ ಘೋಷಣೆ ಮಲ್ತದ ಬಿಪಿಎಲ್ ಎಪಿಎಲ್ ಕಾರ್ಡ್ ಅಂದು ದಾಯ ವಿಂಗಡ ಮಲ್ಪಡು ಪನ್ಪುನಿಂದಾಂಡ ಈ ಸರ್ಕಾರ ಜನಪರ ಆದಿಜ್ಜಿ ಜನಕ್ಲಿನ ಬಗೆಟ್ಟು ದಾಲ ಕಾಳಜಿ ಇಜ್ಜಿಂದು ಐವನ್ ಡಿಸೋಜಾ ದೂರಿಯೇರೋ ಸರ್ಟಿಫಿಕೇಟ್ ಇಲ್ಲ ಇದು ಕರೆಕ್ಟ್ ಹೇಳಿದೆ ನಾವು ಸುದರ್ಶನ್ ಅಧ್ಯಕ್ಷ ಅವರು ಸರ್ಟಿಫಿಕೇಟ್ ಬೇಡ ಅಂತೆ ಸರ್ಟಿಫಿಕೇಟ್ ಬೇಡ ಕೊಡೋದಿಲ್ಲ ವೀಸಾನೇ ಕೊಡ್ತಾರೆ ಜನ ಸೊ ಯು ಕ್ಯಾನ್ ಗೋ ಎನಿವೇರ್ ನಾಟ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಆರ್ ಇನ್ ಇಂಡಿಯಾ ಆಡಳಿತ ಮಾಡಲಿಕ್ಕೆ ಗೊತ್ತೇ ಇಲ್ಲ ಫೇಲ್ಯೂರ್ ಇನ್ ಆಲ್ ಆಸ್ಪೆಕ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆಡಳಿತದ ಗಂಧ ಗಾಳಿ ಗೊತ್ತಿಲ್ಲ ಹಾಗಾಗಿ ಇವತ್ತು ದೇಶ ಈ ದುಸ್ಥಿತಿಗೆ ಬಂದಿದೆ ಕೊರೋನಾದಲ್ಲಿ ಈ ದುಸ್ಥಿತಿಯನ್ನು ತಪ್ಪಿಸಲಿಕ್ಕೆ ವಿ ಹೆಲ್ಪ್ಲೈನ್ ಇಲ್ಲಿ ಕೂತಿದಾರಲ್ಲ ಎಲ್ಲ ಟೀಮು ಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾರು ನಿದ್ರೆ ಮಾಡ್ತಿರಲಿಲ್ಲ ಯಾರು ಸಂಘಟಿತರಾಗಿ ಕೆಲಸ ಮಾಡ್ತಾರೆ ಅವರು ತೆಗೆದುಕೊಂಡು ಪೊಲೀಸರ ಮೂಲಕ ಜೈಲಿಗೆ ಹಾಕಿಸ್ತಾರೆ ದಿಸ್ ಇಸ್ ಹೌ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಬಿಜೆಪಿ ಗವರ್ಮೆಂಟ್ ಇದನ್ನು ನಾವು ಖಂಡಿಸ್ತೇವೆ ಬೇರೆಯವರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಕೆಲಸ ಮಾಡಿದವರಿಗೆ ಜೈಲಿಗೆ ಹೋಗಿ ಅಂತಾರೆ ಮೊನ್ನೆ ನಾವು ಬಿಜೆಪಿ ಇದು ವಿಜಯ್ ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋಗಿತ್ತು ಕಾಪಿಕಾಡಲ್ಲಿ ಅಲ್ಲಿ ಹೋಗಿ ಹೇಳಿತ್ತು ಯಾರು ನೀವು ಟೋಕನ್ ಕೊಡ್ತೀರೋ ಅದು ಬಿಜೆಪಿಯವರು ಕೊಡೋದಲ್ಲ ಆರೋಗ್ಯ ಇಲಾಖೆಯವರು ಕೊಡಬೇಕು ಇವರು ಫೇವರಿಟಿಸಮ್ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಮನೆಯವರಿಗೆ ಬಿಜೆಪಿ ಸಂಬಂಧಿಕರಿಗೆ ಚಿಕ್ಕಮಗಳೂರಿಂದ ಮಂಗಳೂರಿಗೆ ಬಂದು ವ್ಯಾಕ್ಸಿನೇಷನ್ ಆದರೆ ನಮ್ಮ ಅಲ್ಲಿ ಬಂದ ಜನರಲ್ ಪಬ್ಲಿಕ್ಕಿಗೆ ಇಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಡಿ ಸಿ ಹಸ್ ಟೇಕನ್ ಎ ವೆರಿ ಬೋಲ್ಡ್ ಡಿಸಿಷನ್ ಆಫ್ಟರ್ ಅವರ್ ಹೆಸಿಟೇಷನ್ ದೇರ್ ನಿನ್ನೆಯಿಂದ ಯಾರು ಅದರಲ್ಲಿ ಯಾರು ಆನ್ಲೈನಲ್ಲಿ ಇದ್ದಾರೆ ಅವರು ಬಂದು ತಗೊಳ್ಳಿ ಇವತ್ತು 30% ವಾಕಿನ್ ಕೊಡಿ ಅಂತ ನಾವು ಅದಕ್ಕೆ ಬೆಂಬಲ ಇದ್ದೇವೆ ನಮ್ಮ ಉದ್ದೇಶ ಇರೋದು ನೀವು ಯಾರಿಗೂ ಮೋಸ ಆಗಬಾರ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ವ್ಯಾಕ್ಸಿನೇಷನ್ ಕೊರತೆ ಇದೆ ಶಾಸಕರು ಎಂಪಿಗಳು ಪ್ರೈವೇಟಿಗೆ ಹೋಗಿ ಅಂತ ತೋರಿಸ್ತಾರೆ ಅದು ಕೆಲಸ ನಿಮ್ದಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ 1,000 ರೂಪಾಯಿ ಕೊಟ್ಟು ಲೈನ್ದಾಗಿ ತಗೊಳ್ಳಿಕ್ಕೆ ನೀವು ಹೇಳಬೇಕಾಗಿಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವವರು ನೀವು MLA ಆಗಲಿಕ್ಕೆ MP ಆಗಲಿಕ್ಕೆ ಯೋಗ್ಯತೆ ನಿಮಗಿದೆಯಾ ನಾನು ಅನಿಸ್ತೇನೆ ನೀವು ನಾಲಾಯಕು
ಕೊರೋನಾ ಸಿಕ್ ಬರಂದಿನಂಚ ತಡಿಪುನ ಇಂಜೆಕ್ಷನ್ ರಡ್ಡನೇ ಡೋಸ್ ಕೊರಿಯರೆ ದಕ್ಷಿಣ ಕನ್ನಡ ಜಿಲ್ಲೆಡು ಐತಾರ ಶುರುವಾಪುಂಡು ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆ ಸೇರ್ದು ಮಾತಾ ತಾಲೂಕು ಆಸ್ಪತ್ರೆಲಿಡು ಇಂಜೆಕ್ಷನ್ ಕೊರ್ಪುನೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆರ ಆರು ಗೂಗಲ್ ಮೀಟ್ ಕಾರ್ಯಕ್ರಮಟು ಮಾಹಿತಿ ಕೊರಿಯರ ಕೊರೋನಾ ಸೀಕ್ ಬರಂದಿನಂಚ ತಡಿಪುನ ಇಂಜೆಕ್ಷನ್ ರಡ್ಡನೇ ಡೋಸ್ ಕೊರ್ಪುನವು ಐತಾರೊಡ್ದು ದಕ್ಷಿಣ ಕನ್ನಡ ಜಿಲ್ಲೆಡು ವೆಲ್ಲಾಕ್ ಆಸ್ಪತ್ರೆ ಸೇರಿನಂಚ ಮಾತಾ ತಾಲೂಕು ಆಸ್ಪತ್ರೆಲಿಡು ಏಪಲ ಒಪ್ಪುನೊಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮಾಹಿತಿ ಕೊರಿಯರ ಆರು ಗೂಗಲ್ ಮೀಟ್ ಕಾರ್ಯಕ್ರಮಟು ಮಾಹಿತಿ ಕೊರ್ದು ಜಿಲ್ಲೆಡು 35,000 ಜನಕ್ಲೆಗೂ ಕೋವ್ಯಾಕ್ಸಿನ್ ಸುರುತ ಡೋಸೇಜ್ ಕೊರ್ತುಂಡು ರಡ್ಡನೇ ಡೋಸು 20,000 ಜನ ದೆತ್ತೊಂದೆರ ರಡ್ಡನೇ ಡೋಸು 13,000 ಬೈದಿಂಡ ರಡ್ಡನೇ ಡೋಸುಗೂ ಕೆಲವೇರು ಬದಲು ಫೋನ್ ನಂಬರ್ ಕೊರ್ದು ದಾಖಲೆ ಒದಗಾದ ಖಾಸಗಿ ಆಸ್ಪತ್ರೆಡು ದೆತ್ತೊನ್ನ ಸಾಧ್ಯತೆ ಉಂಡು ಈ ಬಗೆಟ್ ಫೋನ್ ಮಲ್ತದು ಅವೇನು ನಿಘಂಟು ಮಲ್ತೊನೊಡು ಒಂಜಿ ಸಿಸಿಲಿ ಕುಪ್ಪಿದ ಸೀಲು ಪುಡತ್ತಂಡ 10 ಜನಕ್ಕೂ ವ್ಯಾಕ್ಸಿನ್ ಕೊರೋಡಾಪುಂಡು ಅಂಚಾದ 10 ಜನತ ಪಟ್ಟಿ ಆಯಿ ಕೂಡ್ಲೆ ಇಂಜೆಕ್ಷನ್ ಕೊರ್ಪುಣೊಂದು ಹರ್ಪಂಡಿರ ಕೋವಿಶೀಲ್ಡ್ ಲಸಿಕೆ 45 ವರ್ಷ ಕಡತಿನಕ್ಲೆಗೂ 175 ಭಾಗ ಆನ್ಲೈನ್ ಪುದರ್ ಕೊರಿಯರೆ ಅವಕಾಶ ಕೊಡ್ತುಂಡು ಒರಿನ 25 ಭಾಗ 11 ವರ್ಷ ಕಡತಿನಕಲು ಬೊಕ್ಕ ಅಂಗವಿಕಲರಿಗೂ ಜಾಗಿಡೆ ಪುದರ್ ದೆತ್ತನುಂಡು ಜಿಲ್ಲೆಡು 12,000 ಅಂಗವಿಕಲರಿತ್ತದು ಅವಿಟ್ಟು 3,000 ಜನ ಮಾತ್ರ ಇಡೆಮುಟ ವ್ಯಾಕ್ಸಿನ್ ದೆತ್ತೊಂದರೆಂದು ಜಿಲ್ಲಾಧಿಕಾರಿ ರಾಜೇಂದ್ರ ಪಂಡಿರ ಪನಾಮಾ ನೇಚರ್ ಫ್ರೆಶ್ ಸಂಸ್ಥೆ ಕೊರೋನಾ ಸೀಕರದ ಕಂಗಾಲಾಯಿನ ಬಡವರೆಗೂ ಇಡೆಮುಟ 14,000 ಜನಕ್ಕೂ ವಣಸು 4,350 ಕುಟುಂಬಗೂ ಬೊಕ್ಕ ದಿನ ಮಜೂರಿ ಬೇಲೆ ದಕ್ಲೆಗೂ ಕಿಟ್ಟಲೇನು ಒದಗಾದನು 75 ಕೋಟಿ ರೂಪಾಯಿ ಖರ್ಚುಡು ಕೃಷಿಕರನ ಉತ್ಪತ್ತಿಲೇನು ದೆತ್ತೊನರೆ ಯೋಜನೆ ಪಾಡ್ದನೆಂದು ಸಂಸ್ಥೆದ ಗುರ್ಕಾರ್ಯರು ವಿವೇಕ್ ರಾಜ್ ಪೂಜಾರಿ ಪಂತೆರ ಆರು ಈ ಬಗೆಟ್ಟು ಸುದ್ದಿ ಮಾಧ್ಯಮದ ಕ್ರೀಡ ವಿವರ ಕೊರಿಯರ ಪನಾಮಾ ನೇಚರ್ ಫ್ರೆಶ್ ಸಂಸ್ಥೆದ ಗುರ್ಕಾರ್ಯರು ವಿವೇಕ್ ರಾಜ್ ಪೂಜಾರಿ ಸುದ್ದಿಗಾರರಿಡ ಪಾತಿರ್ದು ಪನಾಮಾ ನೇಚರ್ ಫ್ರೆಶ್ ಸಂಸ್ಥೆದ ನಿಲೆಟ್ಟು ಕೊರೋನಾಡ್ದು ಕಂಗಾಲಾಯಿನ ಬಡವರಿಗೂ ಸಾಯ ಮಲ್ಪರೆಗಾದ ಕಾರ್ಯ ಯೋಜನೆಯನ್ನು ಪಾಡುಂದ ಇಡೆಮುಟ 14,000 ಜನಕ್ಕೂ ವಣಸು 4,350 ಕುಟುಂಬಗೂ ಬೊಕ್ಕ ದಿನ ಮಜೂರಿ ಬೇಲೆ ದಕ್ಲಿಗೂ ಕಿಟ್ಟಲಿನ ಒದಗಾದಂಡ ಪಾಕ ಜನ ಬಡವೇರ್ನ ಆಸ್ಪತ್ರೆದ ಮರ್ದದ ಖರ್ಚಿಲ್ನ ಪನಾಮಾ ಸಂಸ್ಥೆ ದಿಂಜಾದಂಡ ಇತ್ತೆ ಕೊರ್ಪುನ ಒಂಜಿ ಕಿಟ್ಟು ಕುಟುಂಬದ ಖರ್ಚಿಗೂ 15 ದಿನಕ್ಕೂ ಬರ್ಪುಣನ್ ಪಂಡಿರ ಕರೀನಾ ಲಾಕ್ಡೌನ್ ಪೊರ್ತುಡು 14,000 ಜನಕ್ಕೂ ಸಾದಿ ಬರಿ ವಣಸು 2,000 ಜನಕ್ಕೂ ಕಿಟ್ಟು 16 ಜನಕ್ಕೂ ಮಾರ್ಯರೆ ನೂಕೊಂದು ಪೋಪುನ ಗಾಡಿ ನಿಲಿಕ್ಕೆ ಕಾಯ್ಕಜಿಪುದ ಸೊತ್ತು ಬೊಕ್ಕ ಐವ ಮಲ್ಲ ಮಲ್ಲ ಕೊಡೆ ಧರ್ಮಗೂ ಕೊರ್ತ ರಾಜ್ಯದ ಪಾಕ ಜಿಲ್ಲೆಲೆಡು ರೈತರು ತನ್ಕುಲು ಬುಳೆಯಿನ ಕಾಯ್ಕಜುಪು ಫಲವಸ್ತುಲಿನ ದೆತನರೆ ಏರ್ಲಾ ದುಂಬು ಬರಂದೆ ಒಪ್ಪು ನೀಡಿದವರ ತನ್ಕುಲಿನ ಉತ್ಪತ್ತಿಲಿನ ಸಾದಿಗು ದಕ್ಕುನ ತೂತೆ ನನ್ನ ಮಿತ್ತಿಗೂ ರೈತರು ಎಂಕ್ಲಿನ ಸಂಸದಕ್ಲೆಗೂ ಫಾರ್ಮುಲೆಗೂ ಬತ್ತದು ಕೊರುಂಡ ಎಂಕ್ಲಿನ ಪನಾಮಾ ಕಂಪನಿ ದೆತನುಂದು ವಿವೇಕ್ ರಾಜ್ ಪೂಜಾರಿ ಪಂಡಿರ ಕಷ್ಟೊಡುಪುನ ಕುಟುಂಬಲಿಗೂ ಸಹಾಯ ಅವರೇ ದುಂಬತ್ತ ಜಾಗ್ರತೆ ಕ್ರಮವಾದ 5 ಲಕ್ಷ ರೂಪಾಯಿ ದೀತೆ ಐತ ಒಟ್ಟುಗೂ ರೈತರಿಗೂ ಸಹಾಯರೆಗಾದ 75 ಕೋಟಿ ರೂಪಾಯಿ ಖರ್ಚಿಡು ಕೃಷಿಕರು ಬುಳೆಯಿನ ಉತ್ಪತ್ತಿಲಿನ ದೆತ್ತೊನರೆ ಯೋಜನೆ ಕೈಕದೆತ್ತೊಂದೆಂದು ಪನಾಮಾ ನೇಚರ್ ಫ್ರೆಶ್ ಸಂಸ್ಥೆದ ಗುರ್ಕಾರ್ಯರು ವಿವೇಕ್ ರಾಜ್ ಪೂಜಾರಿ ಪಂಡಿರ ಪನಾಮಾ ಕಾರ್ಪೊರೇಷನ್ ಇಂದ ಈ ರೈತರಿಗೆ ಆಗುವ ಎಲ್ಲ ಅವರ ಬೆಲೆಗೆ ಈಗ ಕರೆಕ್ಟಾಗಿ ಪ್ರೈಸ್ ಸಿಗ್ತಾ ಇಲ್ಲ ಮತ್ತು ಎಲ್ಲ ರೈತರು ಅವರ ಆದಷ್ಟು ನಾವು ಈಗ ಲಾಸ್ಟ್ 2 ಮಂತ್ಸಿಂದ ನಾವು ನೋಡ್ತಾ ಬಂದಿದ್ದೇವೆ ಎಲ್ಲ ರೈತರು ಅವರ ಪ್ರೊಡ್ಯೂಸನ್ನು ರೋಡಿಗೆ ಹಾಕಿ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಕಂಪನಿ ಪನಾಮಾ ನೇಚರ್ ಫ್ರೆಶ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮಿಂಗ್ ಕಂಪನೀಸ್ ಇದು ಸೊ ನಾವು ನಿಮ್ಮ ಪ್ರೊಡ್ಯೂಸನ್ನು ಬೈ ಮಾಡ್ತೇವೆ ನಾವು 75 ಕ್ರೋರ್ಸ್ ತನಕ ನಾವು ಫಂಡ್ಸನ್ನು ಪರ್ಚೇಸಿಗೆ ನಾವು ಅಲೋಕೇಟ್ ಮಾಡಿಟ್ಟಿದ್ದೀವಿ ವಿತ್ ಅವರ್ ಕೆಪಾಸಿಟಿ ಮತ್ತು ಬಾಕಿ ಇನ್ವೆಸ್ಟರ್ಸ್ ಅವರೆಲ್ಲ ಒಟ್ಟಿಗಿದ್ದಾರೆ ಸೊ 75 ಕ್ರೋರ್ಸ್ ತನಕ ನಾವು ರೈತರದ್ದು ಏನೆಲ್ಲ ಪ್ರೊಡ್ಯೂಸ್ ಇದೆ ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿ ಪ್ರೊಡ್ಯೂಸನ್ನು ನಾವು ಮಾರ್ಕೆಟ್ ಪ್ರೈಸ್ಗಿಂತ ಬೆಟರ್ ಪ್ರೈಸಲ್ಲಿ ನಾವು ಬೈ ಮಾಡಿ ನಿಮಗೆ ಅವರಿಗೆ ನಾವು ಈಗ ನಮ್ಮದು ಕ್ಯಾಂಪ್ಸ್ ಆಗ್ತಾ ಇರ್ತದೆ ಚಿಕ್ಕಮಗಳೂರು ಹಾಸನಲ್ಲೆಲ್ಲ ಕ್ಯಾಂಪ್ಸ್ ಆಗ್ತಾ ಇರ್ತದೆ ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿ ಫಾರ್ಮಿಂಗ್ ಕಮ್ಯುನಿಟೀಸ್ ಇದೆ ಅಲ್ಲಿ ನಮ್ಮ ವೆಹಿಕಲ್ಸ್ ಹೋಗ್ತಾ ಇರ್ತದೆ ಸೊ ಆ ಟೈಮಲ್ಲಿ ಈಗ ಎವ್ರಿ ವೀಕ್ ವಿಲೇಜಿಗೆ ವಿಸಿಟ್ ಮಾಡ್ತಾರೆ ನಮ್ಮ ಟೀಮ್ ಆಗ ನಿಮ್ಮ ಪ್ರೊಡ್ಯೂಸ್ ಅಲ್ಲಿ ರೆಡಿ ಇದ್ದರೆ ಅವ್ರು ಬೈ ಮಾಡಿ ಮಾರ್ಕೆಟ್ ಪ್ರೈಸ್ಗಿಂತ ನಿಮಗೆ ₹1 ಜಾಸ್ತಿ ಕೊಟ್ಟು ನಿಮ್ಮ ಪ್ರೊಡ್ಯೂಸನ್ನು ನಾವು ತೊಗೊಳ್ತೇವೆ ಈಗ ಆಲ್ರೆಡಿ ನಾವು 3,400 ಟನ್ಸ್ ನಾವು ಪೊಟೆಟೊ ಬೈ ಮಾಡಿದ್ದೀವಿ ಟೊಮೆಟೊಸ್ ಬೈ ಮಾಡಿದ್ದೇವೆ ಮತ್ತು ಈ ನೆಸೆಸರಿ ಅದರ್ ವೆಜಿಟೇಬಲ್ ಐಟಮ್ಸ್ ಎಲ್ಲ ನಾವು ಬೈ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಸಹ ಈಗ ಕರೆಕ್ಟಾಗಿ ಮಾರ್ಕೆಟ್ ಫ್ಲಕ್ಚುಯೇಷನ್ ತುಂಬ ಆಗ್ತಾ ಇದೆ ರೈತರಿಗೆ ಕರೆಕ್ಟಾಗಿ ಪ್ರೈಸ್ ಸಿಗ್ತಾ ಇಲ್ಲ ಸೊ ಈ ಟೈಮಲ್ಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ರೈತರಿಗೆ ಏನು ಹಾರ್ವೆಸ್ಟ್ ಇದೆ ಏನು ಪೆಂಡಿಂಗ್ ಲಾಸ್ಟ್ ಇಯರ್ದು ಏನು ಹಾರ್ವೆಸ್ಟ್ ಇದೆ ಆ ಹಾರ್ವೆಸ್ಟ್ ಇನ್ನೂ ಅವ್ರದ್ದು ಮಾರುಕಟ್ಟೆ ಆಗಲಿಲ್ಲ ಆದರೆ ನಾವು ಅದನ್ನು ಪರ್ಚೇಸ್ ಮಾಡ್ತೇವೆ ಉಳ್ಳ
ಉಳ್ಳಾಲ ಅಬ್ಬಕ್ಕ ಸರ್ಕಲ್ ದಲ್ಪ ಸೆಕ್ಯೂರಿಟಿ ಗಾರ್ಡ್ ದಿವಾಕರ್ನ ಬೈಕ್ಗೆ ಜವಂದಿ ಹೊರ್ತಿ ಸ್ಕೂಟಿ ಎಡ್ತಿನ ವಿಚಾರಡು ಕಾಸಕೇಂದು ಅಲೆನ ಅಣ್ಣೆ ಬೊಕ್ಕ ಅಣ್ಣನ ಕೂಟದಕ್ಕಲು ಪೆಟ್ಟು ಪಾಡ್ದಿನ ಸಂಗತಿ ಶುಕ್ರವಾರ ನಡೆತದಂಡ. ದಿವಾಕರ್ ದೊಕ್ಕೊಟ್ಟು ಆಸ್ಪತ್ರೆ ಸೇರಿದರು. ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಸಾಗದಂಡ. ಅವಘಡದ ಕಾರಣ ದುಂಬುದಿದು ಜವಣಿರ್ನ ಕೂಟ ಒಂಜಿ ಬೈಕ್ ಬಿಡೊಂದಿತ್ತಿನ ಜವಣಗ್ ಒಟ್ರಾಸಿ ಜೀವಗೂ ಸಂಚಕಾರ ಆಪುನಂಚ ಪೆಟ್ಟು ಪಾಡ್ದಿನ ಸಂಗತಿ ಉಳ್ಳಾಲೋಡು ನಡೆತದ. ಧರ್ಮನಗರದ ದಿವಾಕರ್ ಪನ್ಪುನ ಜವಣಗ್ ಪೆಟ್ಟು ಪಾಡ್ದಿರ. ದಿವಾಕರ್ ಕುಡ್ಲದ ಖಾಸಗಿ ಆಸ್ಪತ್ರೆಡ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಲ್ತೊಂದಿತ್ತದು. ಗುರುವಾರ ಕಾಂಡೆ 1 ಗಂಟೆಗ್ ಉಳ್ಳಾಲ ಅಬ್ಬಕ್ಕ ಸರ್ಕಲ್ದ ಎಟಿಎಂ ಸೆಂಟರ್ ಕೈತಲು ಬೈಕ್ನು ಧರ್ಮನಗರದಂಚಿ ತಿರ್ಗಾನಗ ಪಿರೌಡು ಸ್ಕೂಟಿ ಬಿಡೊಂದು ಬತ್ತಿರ ಜವಂದಿ ಒರ್ತಿ ಬೈಕ್ಗೆ ಎಡ್ತದಲ್ಲ. ಇರುವೆರ್ನ ಗಾಡಿಲು ಜಕ ಮಾತಂಡ ಇರುವೆರೆಗ್ಲ ಪಾತೆರ ಜೋರಾತಂಡ. ದಿವಾಕರ್ ಪೊಲೀಸ್ ದೂರು ಕೊರ್ಪೆಂದು ಪಂಡದು ಜವಂದಿ ತನ್ನ ಅಣ್ಣೆ ಪಾತಿರುವೆಂದು ಪಂಡದು ನಂಬರ್ ದೆತ್ತೊಂದು ಪೋದಿತ್ತಲ. ಶುಕ್ರವಾರ ದಿವಾಕರ್ಗ್ ಜವಂದಿನ ಅಣ್ಣೆಂದು ವ್ಯಕ್ತಿ ಒರಿ ಫೋನ್ ಮಲ್ತದು ಪಾತಿರೆರೆ ತಿಕ್ಕಲಾಂದು ಪಂತೆ. ಬಯ್ಯ 5 ಗಂಟೆಗೂ ಧರ್ಮನಗರದ ರಜಾಕ್ ಪನ್ಪುನರೆನ ಅಂಗಡಿದ ಎದುರುಗು ಬರಿಯರೆ ಪಂತೆ. ಸ್ಕೂಟಿ ಜಕಮಾಯಿನ ಖರ್ಚಿ 4,000 ಕೊರಿಯರೆ ಕೇಂದೆ. ದಿವಾಕರ್ ತನ್ನ ಬೈಕ್ಗೆ ಜಕ ಮಾತಂಡು ಐಕ್ ಖರ್ಚಿ ಕೊರಡು ಪಂಡದು ಪೊಲೀಸು ದೂರು ಕೊರ್ಕ ಅವಳು ಇತ್ಯರ್ಥ ಆವಡು ಪಂತೆರ. ಅಪಗ ಏವ್ರೊಡು ಆಯಬುಕ ಒಟ್ಟುಗು ಬತ್ತಿನ ದೋಸ್ತಿಲು ಕಲ್ಲಡು ದಿವಾಕರ್ನ ತರೆಕ್ ಪೆಟ್ಟು ಪಾಡ್ದಿರ. ಜವಂದಿನ ಸ್ಕೂಟಿದ ಫೋಟೋದಿನ ದಿವಾಕರ್ಗ್ ಐತ ಇಂಚೂರು ವಾಯ್ದೆ ಮುಗಿದನಂದು ಗೊತ್ತಾತಂಡ. ದಿವಾಕರ್ ತೊಕ್ಕೊಟ್ಟದ ಖಾಸಗಿ ಆಸ್ಪತ್ರೆಗೆ ಸೇರ್ದಿರ. ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ದುಂಬರಿದಡ. ಕೊರೋನಾ ಲಾಕ್ಡೌನ್ ದಾತ್ರ ಸರ್ಕಾರ ಘೋಷಣೆ ಮಲ್ದಿನ ಅನುದಾನ ದಾಲ ಯಾವಂದು ಕಾರ್ಮಿಕರಿಗೂ ಬಡವರಿಗೂ ಕಮ್ಮಿ ಪಂಡ 10,000 ರೂಪಾಯಿ ಅನುದಾನ ಆಂಡಲ ಕೋರಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಿರವರಿದಿನ ವರ್ಗದ ಗುರುಕರ್ಯರು ವಿಶ್ವಾಸ್ ಕುಮಾರ್ ದಾಸ್ ಒತ್ತಾಯ ಮಲ್ತಿದ್ದಾರೆ. ಆರು ಈ ಬಗೆಟ್ಟು ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಿರಹುರಿದಿನ ವರ್ಗದ ಗುರ್ಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಶನಿವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕೂಟಡು ಪಾತಿರ್ದು ಸರ್ಕಾರ ಕಾರ್ಮಿಕರಿಗೂ ಬಡವರಿಗೂ ಕಮ್ಮಿ ಪಂಡ 10,000 ರೂಪಾಯಿ ಅಂಡಲ ಅನುದಾನ ಕೊರಡು. ಕೊರೋನಾ ಸಿಕ್ಕಡ್ದವ್ರ ನಡುವರ್ಗ ಪಿರಹುರಿದಿನ ವರ್ಗ ಕಷ್ಟಡುಂಡು ಕಷ್ಟಡುಪ್ಪನಕ್ಲೆಗೂ ಸರ್ಕಾರ ತೆನಸ್ಕಿಟ್ಟು ಕೊರಡುಂದು ಪಂಡಿರ. ಸಾಲ ವಸೂಲುಗೂ ಬ್ಯಾಂಕ್ ದಕ್ಕಲು ಇಲ್ಲಡೆ ಪೊಗ್ಗೊಂದುಲ್ಲೆರ. ಬ್ಯಾಂಕ್ ದಕ್ಕಲು ಮನುಷ್ಯತ್ವ ತೋಜಾವಡು. ಬೇತೆ ರಾಜ್ಯದಕ್ಕಲು ಹೆಚ್ಚಿಗೆ ಪ್ಯಾಕೇಜ್ ಘೋಷಣೆ ಮಲ್ಪನಗ ನಮ್ಮ ಸರ್ಕಾರಗೂ ದಾಯಿ ಅನುದಾನ ಕೊರಿಯರೆ ಸಾಧ್ಯ ಹೊಂದಿಜ್ಜಿ. ಕೊರೋನಾ ನಿಯಂತ್ರಣ ಬೊಕ್ಕ ಲಸಿಕೆ ಒದಗಾವನ ಈ ರಡ್ಡೇಟ್ಲ ಸರ್ಕಾರ ಸೋತು ಪೋತುಂಡು. ಬಡವರಿಗೆ ಸರಿಯಾದ ಮರ್ದತಿಕ್ಕೊಂದಿಜ್ಜಿ. ಇತ್ತಿನಕ್ಲಿಗ್ ಮಾತಲ್ಲ ಉಂಡು ಒಂದು ವಾ ನ್ಯಾಯ ಅಂದ ಪ್ರಶ್ನೆ ಮಲ್ತಿನ ವಿಶ್ವಾಸ್ ಕುಮಾರ್ ದಾಸ್ ವಿಶೇಷವಾದ ಬೀಡಿ ಕಾರ್ಮಿಕರಿಗ್ಲ ಸರ್ಕಾರ ಸಹಾಯ ಮಲ್ಪೊಡುಂದು ಒತ್ತಾಯ ಮಲ್ತಿರ. ನಾನು ಹೇಳೋದು ಇದು ಏನೂ ಸಾಕಾಗುವುದಿಲ್ಲ. ಬಡ ಜನರಿಗೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಆದರೂ ಅವರಿಗೆ ಈ ಹಣವನ್ನು ಕೊಡಬೇಕು. ಪ್ಲಸ್ ಈ ನಮ್ಮ ಸಾಕಷ್ಟು ಬಡ ಜನರು ಹಿಂದುಳಿದ ವರ್ಗದವರು ಈ ದಿನಕೂಲಿ ಕೆಲಸಕ್ಕೆ ಅಥವಾ ಈ ಶಾಪಿಂಗ್ ಮಾಲ್ಗಳಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಅಥವಾ ಇತರ ಯಾವುದೇ ಶಾಪ್ಗಳಲ್ಲಿ ಕೆಲಸ ಮಾಡುವಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆಲಸ ಮಾಡುವಂಥ ಎಷ್ಟೋ ತಿಂಗಳ ಬಡ ಕಾರ್ಮಿಕರಿದ್ದಾರೆ. ಇವರನ್ನು ರೆಕಗ್ನೈಸ್ ಮಾಡಿ ಇವರಿಗೂ ಕೊಡುವಂಥ ಕೆಲಸ ಮಾಡಬೇಕು. ಅವರು ಕೆಲವರು ನೇಕಾರರು ಮತ್ತು ಮೀನುಗಾರರು ಒಂದು 2-3 ಚಿಕ್ಕ ಚಿಕ್ಕ ಸಮುದಾಯದವರನ್ನು ಗುರುತಿಸಿ ಕೊಟ್ಟಿದ್ದಾರೆ. ಅವರಿಗೆ ಕಡಿಮೆ ಮಾಡಿದ್ದಾರೆ. ಅದನ್ನು ಇನ್ಕ್ರೀಸ್ ಮಾಡಬೇಕು. ಅದಲ್ಲದೆ ಉಳಿದವರನ್ನು ಗುರುತಿಸಿ ಅವರಿಗೂ ಕೊಡಬೇಕಂತ ಅದು ಸಹ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು. ಈಗಲೇ ಅವರನ್ನು ನಿಗದಿ ಮಾಡಿ ಅವರಿಗೆ ಅವರ ರೇಷನ್ ಕಾರ್ಡ್ ಮುಖಾಂತರ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸ ಆಗಬೇಕು. ಇದನ್ನು ಇನ್ನು 1 ವರ್ಷದ 6 ತಿಂಗಳ ನಂತರ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಕೂಡ ಒಂದು ಮೆಡಿಸಿನ್ ತಗೊಳ್ಳಿಕ್ಕೆ ಕೂಡ ಕಷ್ಟದ ಪರಿಸ್ಥಿತಿ ಇದೆ. ಅಲ್ಲಿ ಇಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಇದೆ. ಹೋದ ಇದರಲ್ಲಿ ಅದು ಸ್ವಲ್ಪ ಕೆಲವರೆಲ್ಲ ಕಿಟ್ ಅದು ಇದು ಕೊಡ್ತಾ ಇದ್ರು. ಈಗ ಅದೂ ಇಲ್ಲ. ಈ ಬಾರಿ ಮಧ್ಯಮ ವರ್ಗದವರು ಅದರಲ್ಲಿ ಕೂಡ ಹಿಂದುಳಿದ ವರ್ಗದವರು ಬಹಳ ಕಷ್ಟದಲ್ಲಿದ್ದಾರೆ. ಇದನ್ನು ಗಮನಿಸಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ಈ ಬಗ್ಗೆ ಹೇಳಲು ಇಚ್ಛಿಸ್ತೇನೆ. 8 ವರ್ಷದ ಅಪ್ಪೆ ಒಣಸಿಕೆಯನ್ನಗ ಅಪ್ಪೆನ್ಲ ಎನ್ನಂದೆ ಮಗೆ ಪೆಟ್ಟು ಪಾಡ್ದು ಅರೆನು ಪಿದೈ ಪಾಡ್ನ ಬೇಜಾರದ ಸಂಗತಿ ಕಾರ್ಲಾ ತಾಲೂಕುದ ಕಲ್ಯ ಗ್ರಾಮಡು ನಡೆತದಂಡ. ಕಂಡನಿತೀರ್ನ ಯಶೋಧ ಪನ್ಪುನ ಪುಂಜವ್ಗೂ ಮಗೆ ದಾಮೋದರ ಪನ್ಪುನಾಯಿ ಪೆಟ್ಟು ಪಾಡ್ದೆ. ಸಮಾಜ ಸೇವಕರಾಯನ ರಮಿತಾ ಶೈಲೇಂದ್ರ ಅರೆನು ಆಸ್ಪತ್ರೆಗೆ ಸೇರ್ಸಾದೆರು. ಮಗನ ಮಿತ್ತು ಕೇಸಾತಡ. ವನಸಕೇಂದಿನ ಅಪ್ಪಿಗೆ ಪೆಟ್ಟು ಪಾಡ್ದ ಮಗೆ ಪಿದೈಗಿಡತ್ತದೆ. ಕಾರ್ಲಾ ಕಲ್ಯ ಗ್ರಾಮದ 82 ವರ್ಷದ ಪ್ರಾಯದಂಗದಿನಾರು ಯಶೋಧ ಮಗೆ ದಾಮೋದರಡ ಬಡ ಅಪುಣುಂದು ವನಸಕೇಂದಿರ. ಇಂಚಕೇಂದಿನ ಏವ್ರೊಡು ಮಗೆ ದಾಮೋದರೆ ಅಪ್ಪೆನ್ಲತ್ತು ಒಂದೆ ಪೆಟ್ಟು ಪಾಡ್ದು ಇಲ್ಲಡ್ದು ಪಿದೈ ಪಾಡ್ದೆ.
ಬದುಕುನ ತೈಪುನ ಪನ್ಪುನಂಚಿನ ಸ್ಥಿತಿಗತಿಟ್ಟು ಜಗಲಿಡು ಬೂರೊಂದಿನ ಯಶೋದಕ್ಕಗ ಸಮಾಜ ಸೇವಕಿ ರಮಿತಾ ಶೈಲೇಂದ್ರ ತೂದು ಆಸ್ಪತ್ರೆಗೆ ಸೇರ್ಸಾದಿರ. ಯಶೋದಕ್ಕನ ಕಂಡನಿ 5 ವರ್ಷದ ದುಂಬು ತೀರ್ದಿರ. 5 ಬೊಕ್ಕ ಮಗನ ಒಟ್ಟಿಗಿತ್ತಿರ. ಮಗೆಲ ಮರ್ಮಲ್ಲ ಸರಿಯಾದ ತೂವನಂದೆ ಆಕೊಂದಿತ್ತೆರೆಂದು ಯಶೋದ ಪಂತಿರ. ನಾಮೋದರ ನಮಿತ್ತು ಕಾರ್ಲಾ ಗ್ರಾಮಾಂತರ ಸ್ಟೇಷನ್ ಕೇಸ್ ಪಾಡ್ತಂಡ. ಶಾಸಕಿರು ಉಮಾನಾಥ್ ಕೋಟ್ಯಾನ್ ಬೊಕ್ಕ ರಾಜಕೀಯ ವ್ಯಕ್ತಿಲಿನ ಕುತಂತ್ರೋಡು ಪೊಕ್ಕಡೆ ಕೇಸು ಒಂಜೆಟ್ಟು ಪೊಲೀಸರು ಬಂಧನ ಮಲ್ತದು ಜಾಲತಾಣಲಿಡು ಪೋಡಿಪಾದು ತನ್ನ ವೈಯಕ್ತಿಕ ಮರ್ಯಾದಿದೆ ಇದರೆಂದು ಮೂಡಬಿದ್ರೆ ಯುವ ಕಾಂಗ್ರೆಸ್ ಗುರುಕಾರ್ಯರು ಜಯಕುಮಾರ್ ಶೆಟ್ಟಿ ಸುದ್ದಿ ಕುಟ್ಟೋಡು ದೂರ್ದೇರ. ಮೂಡಬಿದ್ರೆ ಯುವ ಕಾಂಗ್ರೆಸ್ ಗುರುಕಾರ್ಯರು ಜಯಕುಮಾರ್ ಶೆಟ್ಟಿ ಸುದ್ದಿ ಕುಟ್ಟುಡು ಪಾತಿರ್ದು ಶಾಸಕಿರು ಉಮಾನಾಥ್ ಕೋಟ್ಯಾನ್ ಬೊಕ್ಕ ರಾಜಕೀಯ ವ್ಯಕ್ತಿಲಿನ ಕುತಂತ್ರೋಡು ಪೊಕ್ಕಡೆ ಕೇಸೊಂಜೆಟ್ಟು ಬಂಧನ ಮಲ್ತದು ಜಾಲತಾಣಲಿಡು ಫೋಟೋ ಪಾಡ್ದು ತನ್ನ ವೈಯಕ್ತಿಕ ಮರ್ಯಾದಿದೆ ಇದೆರ. ಶರಣ್ ಪಂಪೇಲ್ ಈ ದುಂಬೆ ತನಕ ಕೆರ್ಪಾಂದ್ ಪೋಡಿಪಾದಿತ್ತೆರ. ಶಾಸಕಿರು ಉಮಾನಾಥ್ ಕೋಟ್ಯಾನ್ರೆನ ಬಾರಿ ಮುಟ್ಟದವರಿ ಬೊಕ್ಕ ಶರಣ್ ಪಂಪೇಲ್ರೆನ ಬಾರಿ ಮುಟ್ಟದವರಿ ದರೆಗುಡ್ಡೆ ಮೂಲದ ರೌಡಿ ಶೀಟರ್ ಮೂಲಕ ಜೀವದೆಪ್ಪುವಾಂದ್ ಪೋಡಿಪಾದಿತ್ತೆರ. ಈ ಕೇಸುಡು ಶಾಸಕರನ ಕೈ ಉಂಡೊಂದು ಪೊಲೀಸರು ಮಾಹಿತಿ ಕೊಡ್ದಿತ್ತೆರ. 5 ಬೊಕ್ಕ ಪೊಕ್ಕಡೆ ಕೇಸ್ ಒಂಜೆಯನ್ನು ದುಂಬುದೀದು ಸಿಸಿಬಿ ಪೊಲೀಸರು ಸುಳ್ಳು ಪಂಡದು ಏನನ್ನು ಬಂಧನ ಮಲ್ತದಿರ. ಸ್ಟೇಷನ್ಗಳೆತ್ತಂದು ಪೋಯಿನ ಬೆರಿಕೆ ಮಲ್ಲ ಕ್ರಿಮಿನಲ್ ರೀತಿಡು ಜಾಲ ತಾಣುಲಿಡು ಸುದ್ದಿ ಪಾಡ್ದಿರ. ಒಂದು ಮಾತ ರಾಜಕೀಯ ಪಗೆಟ್ಟು ನಡೆತದನಂದು ಜಯಕುಮಾರ್ ಶೆಟ್ಟಿ ದೂರಿಯರ. ಪೊಲೀಸರು ಬಿಜೆಪಿದ ರಾಜಕೀಯ ದಳ್ಳಾಲಿನಂಚ ವರ್ತನೆ ತೋಜಾಂದುಲ್ಲಿರ. ಮಿಥುನ್ ರೈ ಎದುರು ಬಿಜೆಪಿ ಕಾರ್ಯಕರ್ತರು ಬೊಡ್ಚಾಂದಿ ಕುಚ್ಚನೆ ಮಲ್ತದಿತ್ತಂಡಲ ಕೇಸ್ ಪಾಡ್ತಿಜೆರ. ಜಾರಕಿಹೊಳೆ ಸೇರ್ದು ಒವ್ವೇ ಬಿಜೆಪಿ ಕಾರ್ಯಕರ್ತರಿನ ಮುಟ್ಟುನ ಧೈರ್ಯ ಪೊಲೀಸರಿಗೆ ಇಜ್ಜೆ. ತಾನು ಶರಣ್ ಪಂಪಲ್ನ ಬಗೆಟ್ಟು ವಿಡಿಯೋ ಕಡಪುಡ್ದೆ ಪನ್ಪುನ ಒಂಜೇ ಕಾರಣೋಡು ಪೊಲೀಸರು ಮೋಸೋಡು ಪತ್ತದೇರ. ಬಿದ್ರಾ ಸ್ಟೇಷನ್ ವಿಚಾರಣೆಗಂದು ಕುಡ್ಲಗ್ ಲೆತ್ತಂದ್ ಪೋತಿರ. ಒಂದು ತನ್ನ ಮಿತ್ತ ರಾಜಕೀಯ ಕುತಂತ್ರ. ಶರಣ್ ಪಂಪೇಲ್ ಕೆರ್ಪಾಂದ್ ಪೋಡಿಪಾಯನ ಬಗೆಟ್ಟು ಮೂಡಬಿದ್ರೆ ಪೊಲೀಸರಿಗೂ ದೂರು ಕೊರ್ತುಂಡು. ತನ್ನ ಮರ್ಯಾದೆ ದೆಪ್ಪೆರತುಯಿನ ಬಿಜೆಪಿದ ಉಮೇದದ ಜಾಲತಾಣಲಿನ ಎದುರು ಮಾನನಷ್ಟ ಕೇಸ್ ಪಾಡುವೆಂದು ಜಯಕುಮಾರ್ ಶೆಟ್ಟಿ ಪಂಡಿರ. ದಿನಾಂಕ 28ರಂದು ಶುಕ್ರವಾರದಂದು ಸಂಜೆ ನನಗೊಂದು ನನ್ನ ಸ್ನೇಹಿತರೊಬ್ಬರು ಒಂದು ಫಾರ್ವರ್ಡ್ ಮೆಸೇಜನ್ನು ಸೆಂಡ್ ಮಾಡಿ, ಹೊಸ ನಂಬರ್ ಆಗಿದ್ರೆ ರಿಸೀವ್ ಮಾಡಿದೆ, ಯಾರು ಅಂತ ಕೇಳಿದೆ. ನಾವು ಮೂಡಬಿದ್ರೆ ಪೊಲೀಸರು ನಿಮ್ಮನ್ನು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು ನಂಬಿಕೆಯಿಂದ ಅವರು CCB ಅವರ ಹತ್ರ ಗಾಡಿ ಹತ್ರ ಹೋದೆ. CCB ಅವರು ಹೇಳಿದ್ರು, ಮೊನ್ನೆ ಇತ್ತೀಚೆಗೆ ಶರಣ್ ಪಂಪೇಲ್ ವಿರುದ್ಧ ನೀವು ಒಂದು ಮೆಸೇಜ್ ಫಾರ್ವರ್ಡ್ ಮಾಡಿದ್ವಿ, ಅದನ್ನ ನಾವು ಒಂದು ಕಂಪ್ಲೇಂಟ್ ಅನ್ನ ಕ್ಲೋಸ್ ಮಾಡಬೇಕು, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಅದನ್ನ ನಾನು ಒಂದು ಮುಚ್ಚಳಿಕೆ ಬರೆದು ಕೊಡಿ, ಮೂಡಬಿದ್ರೆ ಸ್ಟೇಷನ್ಗೆ ಬನ್ನಿ, ಅಲ್ಲಿ ಇನ್ಸ್ಪೆಕ್ಟರ್ ಕಾಯ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ರು. ಅದನ್ನು ನಂಬಿಕೊಂಡು ನಾನು ಕಾರ್ನಲ್ಲಿ ಕೂತೆ. ನಂತರ ನನ್ನ ವಿಶ್ವಾಸಕ್ಕೆ ನಂಬಿಕೆ ದ್ರೋಹ ಮಾಡಿ CCB ಅವರು ಉದ್ದೇಶ ಪೂರ್ವಕ ಬೇಕಾದಷ್ಟು ಬೈದ್ರು. ನಿಮ್ಗೆ ಮನೆಗೆ ಬರ್ತೇನೆ, ದರೆಗುಡ್ಡೆಯ ಮೂಲದ ನನ್ನ ಬಳಿಯಲ್ಲಿ ಒಬ್ಬ ರೌಡಿ ಶೀಟರ್ ಇದ್ದಾನೆ, ಗೂಂಡಾ ಕಾಯ್ದೆ ಆಕ್ಟ್ ನಲ್ಲಿ ಒಳಗಡೆ ಆದವನಿದ್ದಾನೆ, ಅವನನ್ನು ನಿನ್ನ ಮನೆಗೆ ಕಳಿಸಿ ನಿನ್ನನ್ನು ಎತ್ತುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಪ್ರಾಕ್ಟಿಕಲ್ ಆಗಿ ಅವರ ಹತ್ರ ಮಾತಾಡಿದ್ದು, ನಾನು ಏನು ತಪ್ಪು ಮಾಡಲಿಲ್ಲ, ಬಂದ ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡಿದ್ದು ಅಂತ. ನನಗೆ ಯಾರು ಕಳಿಸಿದಾರೋ ಅವರ ನಂಬರ್ ಕೂಡ ಅವರಿಗೆ ಕೊಟ್ಟಿದ್ದೇನೆ, ಅವ್ರ ಹತ್ರ ಕೂಡ ಶರಣ್ ಪಂಪೇಲ್ ಮಾತಾಡಿದ್ದಾರೆ. ಅದು ಅಲ್ಲಿಗೆ ಮುಗ್ದಿತ್ತು. ಮತ್ತೆ ರಾಜಕೀಯವಾಗಿ ಬೆಳವಣಿಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಮಾಡಿದ್ದು ನನ್ನನ್ನು ಸಿಲುಕಿಸಾಕಿ. ಚಿತ್ರದುರ್ಗ ಮೂಲದ ಗಂಗಮ್ಮ ಪನ್ಪುನ 7 ವರ್ಷ ಪ್ರಾಯದ ಪೊಂಜವು ಒಡಿಪುಡು 7ನೇ ಮಾಳಿಗೆಡ್ದಲಾಗಿದ್ದು ಜೀವದೆತ್ತೊನ್ನ ಬೇಜಾರದ ಸಂಗತಿ ನಡೆತದಿಲ್ಲ. ಕೊರೋನಾ ಪಾಸಿಟಿವ್ ಆದ ಕಂಡನಿ ಆಸ್ಪತ್ರೆ ಪುನಃ ಬೇಜಾರ್ಡು ಇಂಚ ಮಲ್ತೊಂದಿರಂದು ಸಂಶಯ ತಾಳ್ದಡ. ಚಿತ್ರದುರ್ಗ ಮೂಲದ ಗಂಗಮ್ಮ ಪನ್ಪುನ 7 ವರ್ಷ ಪ್ರಾಯದ ಪೊಂಜವು ಶನಿವಾರ ಪುಲ್ಯಕಾಂಡೆ ಒಡಿಪುಡು 7ನೇ ಮಾಳಿಗೆಡ್ದು ತೀರ್ಥಲಾಗಿದ್ದು ಜೀವದೆತ್ತೊಂದಿರ. ಒಡಿಪು ಪೇಂಟದ ಬಿಗ್ ಬಜಾರ್ ಕೈತಲ್ದ ವಸತಿ ಸಂಕೀರ್ಣ ಕಟ್ವಣಡುಪ್ಪುನ ಮಗನ ಇಲ್ಲಡು ಕೆಲವು ತಿಂಗಳೊಡ್ದಿಂಚ ಗಂಗಮ್ಮ ವಾಸ ಮಲ್ತೊಂದಿತ್ತೆರ. ಕೆಲವು ದಿನೊಡ್ದುಂಬು ಕೊರೋನಾ ಸೀಕ್ರದು ಗುಣ ಆದಿತ್ತಂಡ. ಅರೆನ ಕಂಡನಗ ಪಾಸಿಟಿವ್ ಇತ್ತದು ಖಾಸಗಿ ಆಸ್ಪತ್ರೆ ಅಂಚಾದು
ಬೇಜಾರಡು ಜೀವದ ತೊಂದಿರಂದು ಸಂಶಯ ತಾಳ್ದಂಡು ಸಮಾಜ ಸೇವಕಿರು ನಿತ್ಯಾನಂದ ಒಳಕಾಡು ತನಿಖೆದ ಸಾಯಕಿರ್ ವಿಶ್ವನಾಥ ಶೆಟ್ಟಿ ಅಮಾಸೆ ಬೈಲ್ ಪೊಲೀಸ್ ಅರುಣ್ ಯು ಇತ್ತದು ಸಂಗತಿ ದಾಖಲೆ ಮಲ್ತೊಂಡಿರ ಒಡಿಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು ವಾಮದ ಪದೌಡು ದಕ್ಷಿಣ ಕನ್ನಡ ಜಿಲ್ಲೆದ ಕಡೀರ್ದ ಆಕ್ಸಿಜನ್ ಉತ್ಪತ್ತಿ ಘಟಕ ಉದಿಪನ ನಿಮಿಷಗೂ 46 ಲೀಟರ್ ಆಕ್ಸಿಜನ್ ಉತ್ಪತ್ತಿ ಸಾಮರ್ಥ್ಯ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ. ಕಾರ್ಲದ ಕಲ್ಯ ಗ್ರಾಮಡು ಉನಿಯರೆ ನುಪ್ಪುಕೆನ್ನ ಅಪ್ಪೆಗು ಹಾಕದ ಪಿದೈಪಾಡ್ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ತಡೆಪುನ ಇಂಜೆಕ್ಷನ್ ದ 2ನೇ ಡೋಸ್ ಕೊರಿಯರೆ ಐತಾರ ಸುರು ಗೂಗಲ್ ಮೀಟ್ ಕಾರ್ಯಕ್ರಮ ಟು ಮಾಹಿತಿ ಕೊರೋನಾ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಕೆಎಸ್ ರಾವ್ ಮಾರ್ಗದ ಕ್ಲಾಸಿಕ್ ಆರ್ಕಿಡ್ ಕೈತಲು ಅವೈಜ್ಞಾನಿಕ ಫ್ಲಾಟ್ ಕಟ್ವಣದ ಬರೆಗೋಡೆ ಮಗರ್ದು ನಮ್ಮ ಕುಡ್ಲಾ ಚಾನೆಲ್ದ 4 ಟಿಟಿ ಗಾಡಿಲು ಜಖಂ ಲಕ್ಷಗಟ್ಲೆ ಪಣವು ನಷ್ಟ. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.